ಚಿತ್ರರಂಗ ಅಲ್ಲ ಅದು. ಅದು ಶೂಟಿಂಗಲ್ಲಿ ಆಗಿದ್ದು ವಿಷಯನೇ ಅಲ್ಲ, ಅದು ಪರ್ಸ್ನಲ್ ಆಗಿದ್ದು ವಿಷಯ. ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದರೆ ವ್ಯೂ ಸಿಗುತ್ತೆ. ಅದ್ರಲ್ಲಿ ಏನಾಗಲ್ಲ, ಏನಿದೆ ಅವ್ನು ಒಳಗಿದ್ದಾನೆ, ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು. ಬಟ್ ಡೀಲ್ಸಾ ಇಲ್ಲ, ವಿಜಯಲಕ್ಷ್ಮಿ ಹೋದರು, ಅದಕ್ಕೆ ಅರ್ಥ ಇಲ್ಲ. ಐ ಡೋಂಟ್ ನೋ, ಅದೊಂದು ನ್ಯೂಸ್ ಅದು. ನೀವು ಯಾವುದು ನೋಡಿ, ಮೇಜರ್ ನ್ಯೂಸ್ ಅದೇ ಇರೋದು. ನಾವು ವರ್ಕ್ ಮಾಡಿದ್ದೀವಿ, ಕಂಪ್ಯಾಷನ್ ಇದೆ, ಹೊರಡೆ ಬರಬೇಕು ಆ್ಯಸ್ ಎ ಫ್ರೆಂಡ್, ಹೊರಡೆ ಬರ್ಬೇಕಂತಿದೆ. ಹೊರಡೆ ಬರ್ಬೇಕು ನಮ್ಗೆ ಅನ್ಸ್ಬೋದು, ಬಟ್ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್. ನಮಗೆ ಅಗೇನ್ಸ್ಟ್ ಅಂತ ಹೇಳೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ಅದಕ್ಕೂ ಸಿನಿಮಾಕ್ಕೂ ಯಾವ ಸಂಬಂಧನೂ ಇಲ್ಲ. ಅದು ಸಿನಿಮಾ ಶೂಟಿಂಗ್ ಅಲ್ಲ, ಅದು ಪರ್ಸ್ನಲ್. ಸೊ ಪರ್ಸ್ನಲ್ ಮಾಡುವಾಗ ಅದಕ್ಕೆ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸು. ಅದಕ್ಕೂ ಸಿನಿಮಾ ನಟ ಆಗಿದ್ದಕ್ಕೆ ಅದು ಮಾಡಿದಲ್ಲ, ಅದು ಪರ್ಸ್ನಲ್ ವಿಷಯಕ್ಕೆ ಮಾಡಿದ್ದು. ಯಾವ ಸಿನಿಮಾಕ್ಕೂ ಸಂಬಂಧ ಇಲ್ಲ. ಅವ್ರ ಪರ್ಸ್ನಲ್ ಏನೋ ವಿಷಯ, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದು. ಸೊ ಸಿನಿಮಾಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲಿ ಈಗ ಒಂದು ರಾಜ್ಕುಮಾರ್ ಒಂದು ಟೈಮಲ್ಲಿ ಇದ್ದರು, ಅವರು ಒಂದು ಪ್ರಿನ್ಸಿಪಲ್ಸನ್ನು ಸೆಟ್ ಮಾಡಿದರು. ರಾಜ್ಕುಮಾರ್ ಇಸ್ ಅನ್ ಇಂಡಿವಿಜುವಲ್. ಎಲ್ಲರೂ ಇವತ್ತಿಗೂ ರಾಜ್ಕುಮಾರ್ ಇಲ್ದಿದ್ರು ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲರೂ ರಾಜ್ಕುಮಾರ್ ಆಗೋಕ್ಕಾಗ, ಎವ್ರಿಬಡಿ ಇಸ್ ಡಿಫ್ರೆಂಟ್. ಐ ಥಿಂಕ್ ಇದು ದರ್ಶನ್ ವಿಷಯದಲ್ಲಿ ಐ ಥಿಂಕ್ ಕೋಪ ಸ್ವಲ್ಪ ಮಿತಿ ಮೀರ್ತಾ ಅಂತ ಅನ್ಸುತ್ತೆ. ಕಂಟ್ರೋಲಿಂಗ್ ಇಸ್ ಆ್ಯಂಗರ್. ಏನಾಗುತ್ತೆ ಅಂದರೆ, ನೀವು ಈಗ ಈ ಡೆಮೋಕ್ರಸಿಯಲ್ಲಿ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಇದೆ. ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಹೇಳ್ತೀನಿ, ಅದು ಆಮೇಲೆ ಬರ್ತೀನಿ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಹುಡುಗಿರ ಶೋಷಣೆ ಅಂತ ಸ್ಟಾರ್ಟ್ ಆಗುತ್ತೆ. ಚಿತ್ರರಂಗದಲ್ಲಿ ಮಾತ್ರ ನಡೀತಾ ಇದೆಯಾ? ಕಾಲೇಜಲ್ಲಿ ನಡೀತಾ ಇಲ್ಲ? ಉದಾಹರಣೆ ಎಷ್ಟು ಬೇಕು ನಾನು ಹೇಳ್ತೀನಿ. ಪ್ರೆಸ್ ಫೀಲ್ಡಲ್ಲಿ ನಡೀತಾ ಇಲ್ಲ? ಸೈಡಲ್ಲಿ ಕರ್ಕೊಂಡು ಅವರೇ ನನಗೆ ಹೇಳ್ತಾರೆ. ಪ್ರತಿಯೊಂದು ಇದು ಫ್ಯಾಕ್ಟ್ರಿ ಆಗಲಿ, ಆಫೀಸ್ ಆಗಲಿ, ಎಲ್ಲ ಕಡೆ ಹುಡುಕಿದ್ರೆ ಸಿಗುತ್ತೆ. ಇದು ಜನರಲ್ ಅಂತ ಇಲ್ಲ. ನಾನು ಬರೀ ಸಿನಿಮಾಕ್ಕೆ ಅಂತ ತೋರಿಸೋದು ತುಂಬ ಕಷ್ಟ. ಯಾಕಂದ್ರೆ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವು ಪ್ರೆಸ್ಸಲ್ಲಿ ಪ್ರೆಸ್ಸಲ್ಲ, ಎನಿ ಆಫೀಸಲ್ಲಿ ನೀವು ಟಚ್ ಮಾಡಬೇಕಂತ ಏನಿಲ್ಲ ರೂಲು. ಸಿನಿಮಾದಲ್ಲಿ ಹಂಗಲ್ಲ. ಆರ್ಟಿಸ್ಟ್ ಅಂದ ಕೂಡಲೇ ದೇ ಹ್ಯಾವ್ ಟು ರಿಯಾಕ್ಟ್, ದೇ ಹ್ಯಾವ್ ಟು. ಅದು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇಷ್ಟು ವರ್ಷದಿಂದ ನಡೀತಾ ಬರ್ತಾ ಇದೆ. ನೀವು ಇದಕ್ಕೆ ಒಂದು ಕಮಿಟಿ ನೇಮಕ ಅಂತ ಮಾಡಿದ ತಕ್ಷಣ ಪ್ರೊಡ್ಯೂಸರ್ ಇನ್ನೊಬ್ಬ ಯಾರ ಬಂದು ಕೂತಿರ್ತಾನೆ, ಅದು ಹೆಂಗೆ ನಡೀತಾ ಇದೆ ಅಂತ ತೋರ್ಸೋಕ್ಕೆ. ಈಗ ನಾವು ಟೊಬ್ಯಾಕೋ, ಅದ್ಯಾವುದು ಸಿಗರೇಟ್ ಸೇರಬಾರ್ದು ಅಂತ ಹೇಳ್ತಾರಲ್ಲ, ಇಷ್ಟು ರೂಲ್ ಹಾಕ್ತಾರೆ ನಮಗೆ. ಅದು ಹಾಕಿದರೆ ಈ ರೂಲ್ ಹಾಕಬೇಕು, ಸಿನಿಮಾ ಸೇದಂಗಿಲ್ಲ ಅಂತ. ಸಿನಿಮಾದಲ್ಲಿ ತೋರಿಸೋದು ತಪ್ಪಾದರೆ ಅದನ್ನು ಏನಕ್ಕೆ ಮಾರಾಟಕ್ಕೆ ಇಟ್ಟಿದ್ದು? ಬ್ಯಾನ್ ಮಾಡ್ಬೋದಲ್ಲ. ಅದು ಮಹಾನ್ ಅಪರಾಧ ಎಲ್ಲ ತೋರಿಸಿ ಬ್ಯಾನ್ ಮಾಡಬೇಕು ಟೋಟಲ್ಲು. ಈ ಗೌರ್ಮೆಂಟ್ದು ಏನಾದರೂ ಡಬಲ್ ಪಾಲಿಸಿ. ಈಗ ಇದಕ್ಕೆ ಯಾರೋ ಇನ್ನೊಬ್ಬರು ನೇಮಕ ಮಾಡಿರ್ತಾರೆ, ಯಾರೋ ಒಂದು ಹೆಂಗಸು ಬಂದು ಅಲ್ಲಿ ಕೂತಿರ್ತಾರೆ ಶೂಟಿಂಗ್ ಆಗುವಾಗ. ಇದಕ್ಕೆ ಯಾರು ದುಡ್ಡು ಕೊಡಬೇಕು? ಪುನಃ ಪ್ರೊಡ್ಯೂಸರ್, ನಿರ್ಮಾಪಕನೇ ದುಡ್ಡು ಕೊಡಬೇಕು. ಆಮೇಲೆ ಯಾವುದು ಆಗಲ್ಲ ಅನ್ನೋ ಗ್ಯಾರಂಟಿ ಯಾರು ಕೊಡ್ತಾರೆ? ಇದರಲ್ಲಿ ಕೆಲವರು ಇರ್ತಾರೆ, 3 ಬಿಟ್ಟವ್ರು ಕೆಲವರು ಇರ್ತಾರೆ. ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರೆ ಇವನು ಕೇಸ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಲಾ ಅಲ್ಲಿ ಎಷ್ಟು ಲೂಪ್ ಹೋಲ್ಸ್ ಇಲ್ಲ. ಅಟ್ರಾಸಿಟಿ ಆಗಲಿ, ರೇಪ್ ಅಟೆಂಪ್ಟ್ ಅಂತ ಆಗಲಿ, ಪಾಸ್ಕೋ ಆಗಲಿ, ನಿಮ್ಮ ನಡೆಯೋದ್ರಲ್ಲಿ ಅಟ್ಲೀಸ್ಟ್ ಒಂದು 30% ಫಾಲ್ಸ್ ಕೇಸಸ್ ಇರುತ್ತೆ. ಈಗ ಮತ್ತೆ ಪಿಕ್ಚರ್ಗೆ ಮೊದಲೇ ಪ್ರಾಬ್ಲಮ್ ಇಲ್ಲ ಇದೆ ಸಿನಿಮಾಗಳು. ಈಗ ಮತ್ತೆ ಯಾರೋ ಇನ್ನೊಬ್ಬರು ಬಂದು ಕೂತಿರೋದು. ಆ್ಯನಿಮಲ್ ನಾವು ಯೂಸ್ ಮಾಡೋಂಗಿಲ್ಲ, ಪ್ರಾಣಿಗಳಿಗೆ ಯೂಸ್ ಮಾಡೋಂಗಿಲ್ಲ ಅದು. ಆಮೇಲೆ ಅಲ್ಲೂ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಇಟ್ಟರೆ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ಹೇಳ್ತಾರೆ, ನಾನು ಪರ್ಸನಲಾಗಿ ಹೇಳಿದ್ದೀನಿ, ನಾನೊಂದು 2-3 ಪ್ರಾಬ್ಲಮ್ಸನ್ನು, ಸೀರಿಯಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ. ಯಾರಾದ್ರೂ ಒಬ್ಬರು ಹೋಗಿ ಹೊರಗೆ ಹೇಳ್ತಾರೆ, ಓಕೆ ನನಗೆ ಹೆಲ್ಪ್ ಮಾಡಿದ್ದಾರೆ, ಸಾಲ್ವ್ ಮಾಡಿ. ಪ್ರಾಬ್ಲಮ್ ಅಂತ ಹೇಳ್ತಾರೆ, ಪ್ರೂವ್ ಮಾಡಬೇಕು ಯಾವತ್ತು. ಈಗ ಮೊನ್ನೆ ಯಾವುದೊಂದು ಕೇಸು, ಓಕೆ ಕೋರ್ಟಿಗೆ ಹೋದ್ರು, ಕೋರ್ಟಲ್ಲಿ ಏನಾಯಿತು? ಅದಕ್ಕೆ ಕೋರ್ಟ್ ಇದೆ, ದೆರ್ ಈಸ್ ಲೀಗಲ್ ಸಿಸ್ಟಮ್, ರೆಗ್ಯುಲರ್ ಸಿಸ್ಟಮ್ ಇದೆ. ಈ ಪ್ರತಿಯೊಂದಕ್ಕೆ ಒಂದೊಂದು ಕಮಿಟಿ ಅಂತ ಮಾಡೋಕ್ಕೆ ಹೋದರೆ ಯಾರಿಗೆ ಕೆಲಸ ಮಾಡೋಕ್ಕಾಗಲ್ಲ, ನೀಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಈ ನಮ್ಮದು ಕ್ರಿಯೇಟಿವ್ ಫೀಲ್ಡು, ಟೂ ಮಚ್ ಆಫ್ ಇಂಟರ್ಫಿಯರೆನ್ಸ್ ಅಂದ ಕೂಡಲೇ ಡೆಫಿನೆಟಾಗಿ ಪ್ರಾಬ್ಲಮ್ ಆಗುತ್ತೆ. ನಾನು ತಪ್ಪು, ಸಪೋಸ್ ಆ ಥರ ಏನಾದ್ರು ಆಗೋದಾದರೆ ಡೆಫಿನೆಟ್ ಹೇಳ್ತೀನಿ, ತಪ್ಪು ಇಂಡಸ್ಟ್ರಿಯಲ್ಲಿ ಆಗಲೇಬಾರ್ದು. ಬಟ್ ಅದಕ್ಕೆ ಅಂತ ಕಮಿಟಿ ರಚನೆ ಮಾಡಿದರೆ ಅಥವಾ ಇದು ಮಾಡಿದರೆ ದ್ಯಾಟ್ ವಿಲ್ ಬಿ ಎ ಬಿಗರ್ ಪ್ರಾಬ್ಲಮ್ ಅಂತ ಅನಿಸ್ತದೆ ನನಗೆ, ಪರ್ಸ್ನಲ್ ಅನ್ಸೋದು. ಈಗ ಅಲ್ಲಿ ಏನು ಡಿಸಿಷನ್ ತಗೋತಾರೆ ನನ್ನ ಸಂಬಂಧ ಇಲ್ಲ. ನನಗೆ ಕೇಳಿದರೆ ಇಟ್ಸ್ ಎ ಕ್ರಿಯೇಟಿವ್ ಫೀಲ್ಡ್, ಇಸ್ ಎ ಬ್ಯೂಟಿಫುಲ್ ಫೀಲ್ಡ್. ಅದೇನಾಗುತ್ತೆ ಅಂದರೆ, ಈಗ ಇಲ್ಲ ಇಲ್ಲಿ ತಪ್ಪು ನಡೀತಾ ಇದೆ, ಜನ ಇದನ್ನು ಟೋಟಲ್ ಡೌಟಲ್ಲಿ ನೋಡೋಕ್ಕೆ ಶುರು ಮಾಡ್ತಾರೆ. ಈಗ
ಹಂಗಿಲ್ಲ, ನೀವು ಅಂದ್ಕೊಂಡಾಗಿ ಹೊರಗಡೆ ಒಂದು ಸರ್ಕಲ್ ಇದೆ, ಅವ್ರು ಪಿಕ್ಚರ್ ಮಾಡಲ್ಲ, ಅವ್ರು ಈ ಥರ ಫ್ರಾಡ್ ಮಾಡ್ತಾ ಇರ್ತಾರೆ. ಬಟ್ ಇನ್ನರ್ ಸರ್ಕಲ್ ಹೇಳಿದ್ರೆ ಡೆಫಿನೆಟ್ ಆಗಿ ನೀಟಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ 100% ದೇರ್ ಇಸ್ ನೋ ಪ್ರಾಬ್ಲಮ್. ಇದ್ದವ್ರು ಕೆಲಸ ಇದ್ದವರಲ್ಲ, ಏನೇನು ಕೆಲಸ ಬೇಕು, ನಾನೊಂದು ಲೀಡರ್ ಆಗ್ತೀನಿ ಅಂತ ಬರುತ್ತೆ. ಯಾರಕ್ಕೆ ಮೊನ್ನೆ ಯಾರ ಹತ್ರ ಕೇಳಿದಾನೆ, ಯಾರಕ್ಕೆ ಪಬ್ಲಿಸಿಟಿ ಅಂತಾರೆ. ಆಮೇಲೆ ನೀಟಾಗಿ ಹೇಳ್ತೀನಿ ಪಬ್ಲಿಸಿಟಿ ಈಗ ಏನಾಗಬೇಕಂದ್ರೆ, ಈಗ ನಾವು ನೀಟಾಗಿ ನೋಡಮ್ಮ ಈ ಥರ ಇರಬೇಕು ಲೈಫ್ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ನೀವು ದರ್ಶನ್ ಅಂತ ಇನ್ನೊಂದು ಹೆಡ್ಲೈನ್ ಹಾಕಿ, ನೀವು ಎಷ್ಟು ವ್ಯೂ ಬೇಕು ಹೇಳಿ. ಈಗ ನಾಳೆ ನಾನೇ ನನ್ನ ಡಾಕ್ಟ್ರು ಅಂತ ಹೇಳಿದೆ, ಓಕೆ ಡಾಕ್ಟ್ರ್ ಇಂಟರ್ವ್ಯೂ, ನೆಕ್ಸ್ಟ್ ವಾಸ್ ದರ್ಶನ್. ಏನಕ್ಕೆ ಒಬ್ಬನೇನ ತಪ್ಪು ಮಾಡಿದ್ದು, ಕೇಸ್ ನಡೀತಾ ಇದೆ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಏನು ಅರ್ಥ ಇದೆ ಹೇಳಿ. ನಾನು ಕಮೆಂಟ್ ಮಾಡಿದ್ದು ಏನಾದರೂ ಹೆಲ್ಪ್ ಆಗುತ್ತೆ? ಬರಲ್ಲ. ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ. ಇವತ್ತು ನ್ಯೂಸ್ ಇಸ್ ಸೋಲ್ಡ್, ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ಥರ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳಿದೆ, ಇವರು ಇದ್ದಾರೆ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ವಿ ಆರ್ ಲೂಸಿಂಗ್ ಇಟ್ ಔಟ್. ಒಂದು ಚಾನಲಲ್ಲಿ ಒಂದು ಬಂದರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ. ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ. ಸೊ ಬೇಸಿಕಲಿ ದಟ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ. ನಾನು ಹೇಳೋದು ಎಲ್ಲದರಲ್ಲೂ ಇಟ್ ಈಸ್ ಗೆಟಿಂಗ್ ಡೌನ್, ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್, ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ? ನಂಗೆ ಗೊತ್ತಿಲ್ಲ, ದಟ್ಸ್ ವಾಟ್ ಐ ಫೀಲ್. ಯಾಕಂದರೆ ಮಾರ್ಕೆಟಿಂಗ್ ಇದೆ. ಈಗ ನಮ್ಮದೇ ಒಳ್ಳೇದು ಹೇಳಿದೆ, ಡೆಫಿನೆಟ್ ಆಗಿ ಯಾರೋ ಒಬ್ಬರು 200 ಸಸಿ ನೆಟ್ಟ, ಈ ಥರ ಗ್ರೀನರಿ ಮಾಡ್ದ, ಯಾರಿಗೆ ಬೇಡ ಅಗತ್ಯ ಇಲ್ಲ. ಅವನೇನು ಕೈ ಎಳ್ದ, ಈ ಪೊಲಿಟಿಷಿಯನ್ ಅವರಿಗೆ ಅವರನ್ನು ನೋಡಿದ್ರು, ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ. ಬಿಕಾಸ್ ಡೆಫಿನೆಟ್ ಆಗಿ ದಟ್ ಈಸ್ ಹೌ ಇಟ್ ಈಸ್ ಮಾರ್ಕೆಟೆಡ್. ಜನರಿಗೂ ನಾನು ಹೇಳೋದು, ಇದು ಜನರ ಮಿಸ್ಟೇಕ್. ಜನರಿಗೆ ಒಳ್ಳೇದು ಬೇಡ, ಕೆಟ್ಟದೇ ಬೇಕು. ಇವತ್ತು ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದರೆ ವ್ಯೂ ಸಿಗುತ್ತೆ. ಅದ್ರಲ್ಲಿ ಏನಾಗಲ್ಲ, ಏನಿದೆ ಅವ್ನು ಒಳಗಿದ್ದಾನೆ. ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು. ಬಟ್ ಡೀಲ್ಸಾ ಇಲ್ಲ, ವಿಜಯಲಕ್ಷ್ಮಿ ಹೋದರು, ಅದಕ್ಕೆ ಅರ್ಥ ಇಲ್ಲ. ಐ ಡೋಂಟ್ ನೋ, ಅದೊಂದು ನ್ಯೂಸ್. ಅದು ನೀವು ಯಾವುದು ನೋಡಿ, ಮೇಜರ್ ನ್ಯೂಸ್ ಅದೇ ಇರೋದು. ವಿಜಯಲಕ್ಷ್ಮಿ ಹೋದರು, ಅವ್ರ ತಾಯಿ ಹೋದರು, ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ, ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ. ಅವ್ನು ಬೆರಳು ಹಾಕಿ ಮಾಡ್ದ, ಇವ್ನು ಹಂಗೆ ಮಾಡ್ದೆ ಅಂದರೆ ಅವ್ನು ಹೆಂಗೆ ಮಾಡ್ತಾನೆ, ಯಾರಿಗೆ ನಮಗೇನು ಸಂಬಂಧ ಬರುತ್ತೆ? ಆಮೇಲೆ ಚಿತ್ರರಂಗ ಅಲ್ಲ ಅದು, ಅದು ಶೂಟಿಂಗಲ್ಲಿ ಆಗಿದ್ದು ವಿಷಯನೇ ಅಲ್ಲ, ಅದು ಪರ್ಸನಲ್ ಆಗಿದ್ದು ವಿಷಯ. ಆದರೆ ಅಲ್ಲಿ ಹೋದವರು ಕೆಲವರು ಬೆಂಗಳೂರಲ್ಲಿ ಪರಪ್ಪನಗರಕ್ಕೆ ಹೋದಾಗ ವಾಪಸ್ ಬರಬೇಕಾದ್ರೆ ಮೀಡಿಯಾದವ್ರು ಕರ್ಕೊಂಡೆ ಅವ್ರು ಮಾತಾಡಿಸಿ ತುಂಬ ಜನ ಇಲ್ಲ ಅಲ್ಲಿ ಹೋಗಿದ್ದೀನಿ ಅಂತ ಹೇಳಕ್ಕೆ ಇಲ್ಲ ಪಬ್ಲಿಸಿಟಿ. ನಾನು ಹೇಳಿದಲ್ಲ, ಈಗ ನಾನು ಮೊನ್ನೆ ಯಾರ ಹತ್ರ ಕೇಳಿದೆ, ನಾನು ಮೊನ್ನೆ ಸಮಿತಿ ಮಾಡಬೇಕು ಅಂತ ಕೇಳಿದೆ, ಪಬ್ಲಿಸಿಟಿ ಅಂತಾರೆ. ಯಾಕಂದ್ರೆ ನಾನು ಕಾಣಲ್ಲ ಅಂದರೆ ಪಬ್ಲಿಸಿಟಿ. ಈಗ ಎವ್ರಿಬಡಿ ಇಸ್ ಇಂಟು ಮಾರ್ಕೆಟಿಂಗ್. ಅವ್ರೇನಂದರೆ ಏನೋ ಒಂದು ಹೇಳಿದರೆ ಏನೋ ನ್ಯೂಸ್ ಆಗುತ್ತೆ, ನಾನು ಮಾರ್ಕೆಟಲ್ಲಿ ಇರ್ತೀನಿ, 4 ಜನ ನೋಡ್ತಾರೆ ಅಂತ. ಇದು ದಿಸ್ ಅನ್ ಇಶ್ಯೂ. ಅವರೇ ನಂಗೆ ಗೊತ್ತಿಲ್ಲ, ಈ ಪ್ರೆಸ್ಸೇ ಹೋಗುತ್ತಾರ ಅಥವಾ ಅವರೇ ಬಂದು ಹೇಳ್ತಾರ ಅಂತ. ಇಟ್ ಈಸ್ ದೇ ಆರ್ ಗೋಯಿಂಗ್ ಫಾರ್ ಪಬ್ಲಿಸಿಟಿ. ಆ್ಯಂಡ್ ನಾವು ವರ್ಕ್ ಮಾಡಿದ್ದೀವಿ, ಕಂಪ್ಯಾಷನ್ ಇದೆ, ಹೊರಗಡೆ ಬರಬೇಕು ಆ್ಯಸ್ ಎ ಫ್ರೆಂಡ್. ಹೊರಗಡೆ ಬರ್ಬೇಕಂತಿದೆ, ಹೊರಗಡೆ ಬರ್ಬೇಕು ನಮ್ಗೆ ಅನ್ಸ್ಬೋದು. ಬಟ್ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್. ನಮಗೆ ಅಗೇನ್ಸ್ಟ್ ಅಂತ ಹೇಳೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ಲಾ ಇಸ್ ಟೇಕಿಂಗ್ ಇಟ್ಸ್ ಕೋರ್ಸ್. ಅವನಿಗೇನು ಹೊರಗಡೆ ಬರುತ್ತೆ, ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ. ಇಟ್ಸ್ ಅ ಲಾಂಗ್ ಸಬ್ಜೆಕ್ಟ್. ನಮಗೂ ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆ, ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಪೊಲೀಸ್ನವರು ಒಬ್ಬ ಸೆಲೆಬ್ರಿಟಿಯನ್ನು ನೋಡದೆ ನೀಟಾಗಿ ಚಾರ್ಜ್ ಶೀಟ್ ಹಾಕಿದರೆ ಇಲ್ಲ, ದೇ ಆರ್ ಡೂಯಿಂಗ್ ದ ಜಾಬ್. ಸೊ ಬೇಸಿಕಲಿ ನಮಗೆ ಅದರಲ್ಲಿ ಸಂಬಂಧ ಇಲ್ಲ. ನಾವು ನಿಂತ್ಕೊಂಡು ನಿಮ್ಮ ಥರ ನಾವು ನೋಡೋದು ಏನಾಗುತ್ತೆ ಅಂತ. ಹೊರಗಡೆ ಬಂದರೆ ಡೆಫಿನೆಟ್ ಆಗಿ ವಿಲ್ ಬಿ ಹ್ಯಾಪಿ. ಬಟ್ ತಪ್ಪಿತಸ್ಥ ಅಂದರೆ ಲಾ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಟೇಕ್ ಇಟ್ಸ್ ಕೋರ್ಸ್.